ಮಂಗಳೂರಿನ ಜಪ್ಪಿನಮಗರು ಎನಪೋಯ ಸ್ಕೂಲ್ನ ವಿದ್ಯಾರ್ಥಿನಿ ಮಫಾಜಾ ಶರಫುದ್ದೀನ್ ಬರೆದಿರುವಂತ ಲ್ಯಾಮ್ರಿತ್ ಆಫ್ ಎಮೋಷನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಗುರುವಾರ ನಡೆಯಿತು. ಮಂಗಳೂರಿನ ಜಪ್ಪಿನಮಗರು ಎನಪೋಯ ಸ್ಕೂಲ್ನ ಸಭಾಂಗಣದಲ್ಲಿ ಲ್ಯಾಬ್ರಿನ್ಸ್ ಆಫ್ ಎಮೋಷನ್ಸ್ ಪುಸ್ತಕವನ್ನ ಎನಪೋಯ ಸಂಸ್ಥೆ ಹಣಕಾಸು ನಿರ್ದೇಶಕ ಫರಾದ್ ಎನಪೋಯ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಪುಸ್ತಕ ಬರೆಯುವುದು ವಿಶೇಷ ಸಾಧನೆ. ಕಣ್ಣಿಗೆ ಕಂಡ ವಿಚಾರವನ್ನ ಹಾಗೆಯೇ ಕಲ್ಪನೆಯನ್ನ ಬರಹ ರೂಪಕ್ಕೆ ಇಳಿಸುವುದು ಪ್ರತಿಭೆಯುಳ್ಳವರಿಗೆ ಮಾತ್ರ ಸಾಧ್ಯ ಎಂದು ಬಣ್ಣಿಸಿದ್ರು. Extraordinary achievement because I am terrible at poetry. I can't write for nuts or to save my life. So it amazes me that people can use their imagination and visualization and put them out on paper. The best thing I can do is chase a ball. If somebody throws a ball, I can run behind it. But if somebody tells me to look at artwork or nature and write something about it, I cannot do it. So it is a talent. It is something that is God-given, gifted, DNA, whatever you want, you can call it. ಇದೇ ವೇಳೆ ವಿದ್ಯಾರ್ಥಿನಿ ಮಫಾಜಾ ಶರಫುದ್ದೀನ್ ಮಾತನಾಡಿ, ಮಹಿಳೆಯರು ಕೂಡ ತಮ್ಮ ವಿಚಾರಗಳನ್ನ ಸಮಾಜದ ಜೊತೆ ತೆರೆದಿಡಬೇಕು. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಬೆಳೆಯುವಂತಾಗಬೇಕು. ಸಾಹಿತ್ಯದೊಂದಿಗೆ ಮಹಿಳೆಯರ ಒಡನಾಟ ಹೆಚ್ಚಾಗಬೇಕು ಎಂದರು. Put your words forward, because in such a society, they're not going to listen to you unless you take your step forward. They're not going to just give you the chance to speak. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಜೋಸೆಫ್ ಮೆಚ್ಚಿರತ್, ಕ್ಯಾಂಪಸ್ ನಿರ್ದೇಶಕ ಮಿಶ್ರಿಯಾ ಚಾಮೀದ್, ರಿಜಿಸ್ಟ್ರಾರ್ ಡಾಕ್ಟರ್ ಜಿ ಶ್ರೀಕುಮಾರ್ ಮೆನನ್, ಇಸ್ಲಾಮಿಕ್ ಸ್ಟಡೀಸ್ ಅಂಡ್ ರಿಸರ್ಚ್ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಜಾವೇದ್ ಜಮೀಲ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.